ಸರ್ ನಮ್ಮ ಹೆಸರು ರವಿಕುಮಾರ್ ಅಂತೇಳಿ, ಐಸಂದ್ರ ಮೆಟ್ಟೂರು ಬೇತ್ಮಂಗ್ಳೂರು ಹೋಬಳಿ KGF ತಾಲೂಕು. ಮತ್ತು ನಾವು 2 ಅಡಿ ಮೆಶ್ಶು ನಾಟಿ ಮಾಡೋಕೆ ಟೊಮೆಟೊ ಮಾಡೋಕೆ ಮುಂಚೆನೇ ಕಟ್ಟಿಬಿಟ್ಟು ಆಮೇಲೆ ಸಸಿ ನಾಟಿ ಮಾಡ್ತೀವಿ. ಅದರಿಂದ ಏನಂದರೆ ನಾರು ಅಂಟ್ಕೊಳ್ಳೋಕ್ಕೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಸಹ ನಾರು ಹೋಗೋದಿಲ್ಲ ನಾರು. ಮತ್ತು ಇದು ಕಟ್ಟಿಲ್ಲಾಂದರೆ ಬಿಸಿಲು ಜಾಸ್ತಿ, ಬೇರು ಬಿಡಲ್ಲ, ಗ್ರೋತಿಂಗ್ ಬರಲ್ಲ. ಯಾವಾಗಲೂ ಒಂದು 20 ದಿವಸ ತಿಂಗಳಾದ್ಮೇಲೆ ಗ್ರೋತಿಂಗ್ ಬರುತ್ತೆ. ಇದು ಕಟ್ಟಿಬಿಟ್ರೆ ಒಂದೇ ಒಂದು ವಾರದಲ್ಲಿ ಡೆವಲಪ್ಮೆಂಟ್ ಬರ್ತಾ ಇರ್ತದೆ ಸರ್. ಮೆಶ್ ಇದರಿಂದ ತುಂಬ ಅನುಕೂಲ ಇದೆ ಸರ್. ಇದು 2 ಅಡಿ ಮೆಶ್ ಕಟ್ಟಬೇಕು. ಸೊ 2 ಅಡಿ ಮೆಶ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಇದು ಎಷ್ಟು ನಾಟಿ ಮಾಡೋದಕ್ಕಿಂತ ಮುಂಚೆ ಕಟ್ತೀರಾ ಅಥವಾ ನಾಟಿ ಮಾಡೋಕ್ಕಿಂತ ಮುಂಚೆನೇ ಕಟ್ಬಿಟ್ಟು ನಾಟಿ ಮಾಡಬೇಕು? ನಾಟಿ ಮುಂಚೆ ಕೋಲ್ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ನಾಟಿ ಇದು ಮಲ್ಚೆಲ್ಲ ಹಾಕ್ಬಿಟ್ಟು ಇದು ಮೆಶ್ ಕಟ್ಬಿಟ್ಟು ನಾಟಿ ಮಾಡ್ಬೇಕು ಸರ್. ಓಕೆ. ಸೊ ಇದು ಎಕರೆಗೆ ಎಷ್ಟು ಇದು ಬೇಕಾಗುತ್ತೆ? ಎಷ್ಟು? ಒಂದು 2,500 ಮೀಟರ್ ಬೇಕಾಗುತ್ತೆ. 2,500 ಮೀಟರ್. ಖರ್ಚು ಏನು ಬೀಳುತ್ತೆ ಇದಕ್ಕೆ ಸರ್? ಇದು ಖರ್ಚು ಬಂದು 1 ಮೀಟರ್ ಬಂದು 12 ರೂಪಾಯಿ. 12 ರೂಪಾಯಿ. ಒಂದು ಎಕರೆಗೆ ಏನು ಖರ್ಚು ಬೀಳ್ಬೋದು? ಎಷ್ಟು ಸಾವಿರ ಬೀಳುತ್ತೆ ಸರ್? ಲೆಕ್ಕ ಮಾಡಿ 32 ಸಾವಿರ ಬೇಕಾಗುತ್ತೆ ಸರ್. 1 ಎಕರೆಗೆ 32 ಸಾವಿರ ಬೇಕಾಗುತ್ತೆ. 32 ಸಾವಿರ. ಸೊ ಇದು ಎಷ್ಟು ಬೆಳೆಗೆ ಉಪಯೋಗ ಆಗುತ್ತೆ ಇದು? ಸರ್ ಇದು 10 ವರ್ಷ ಇಟ್ಕೊಬೋದು. 10 ವರ್ಷ ಇಟ್ಕೋಬಹುದು. ಏನ್ ಗೊತ್ತಾ, ಒಂದೂವರೆ ತಿಂಗಳಿದ್ರೆ ಸಾಕು ಗಿಡ ಸರ್. ಅದು ಆಮೇಲೆ ಬಿಚ್ಚಿ ಮನೆ ಇಟ್ಬಿಡೋದು. ಇದು 3 ವರ್ಷ ಆಗಿ ತಗೊಂಡ್ ನೋಡಿ. ಈಗ ಹೊಸ ಮೆಶ್ ಇದ್ದಂಗೆ, ಹೊಸ ಮೆಶ್ ಇದ್ದಂಗಿದೆ, ಚೆನ್ನಾಗಿದೆ. ಸೊ ಇದು ಒಂದ್ಸಲ ಬಂಡವಾಳ ಹಾಕಿದ್ರೆ ನಿಮಗೆ ಅನುಕೂಲ ಆಗುತ್ತೆ. 8 ವರ್ಷ ಏನು ತಾಪತ್ರ ಇಲ್ಲ. ಸೊ ಇದು ನಾವು ಬೇರೆ ಬೆಳೆಗೂ ಕೂಡ ಹಾಕಬಹುದು. ಸೊ ಯಾಕಂದ್ರೆ ಬಿಸಿಲು ಜಾಸ್ತಿ ಇರ್ತದೆ, ಗಿಡ ಹುಟ್ಟಲ್ಲ, ಸಾಯ್ತಾ ಇರ್ತವೆ. ಆ ಟೈಮಲ್ಲಿ ಉಪಯೋಗಿಸ್ಕೊಬಹುದು. ಆ ಟೈಮಲ್ಲಿ ಏನಾದ್ರು ಬೆಡ್ಗೆ ಏನ್ ಕಟ್ತೀರ ಅದಕ್ಕೆ ಮಾಡ್ಕೊಬಹುದು. ಸೊ ಬೆಡ್ಡಿನಾರ ಕಟ್ಕೋಬಹುದು. ಮತ್ತೆ ಮುಂಚೂರು ಈ ಸಾಲಲ್ಲಿ ಎತ್ಬಿಟ್ಟು ಈ ಸಾಲ್ಗೂ ಕಟ್ಬಿಡೋದು ಬೇಕಾದ್ರೆ. ಇಷ್ಟು ಹೈಟ್ ಅಲ್ಲಿ ಬೇಕಾದ್ರೆ ಚೆನ್ನಾಗಿರ್ತದೆ ಇನ್ನ. ಹಂಗಾಗಿ ನಮ್ಗೆ ಒಳ್ಳೆ ಅನುಕೂಲ ಸರ್ ಇದರಿಂದ. ಓಕೆ ರಮಣ್ಣರೇ, ಓಕೆ, ಧನ್ಯವಾದಗಳು. ಮತ್ತೆ ಟೆಂಪರೇಚರ್ ಕಡಿಮೆ ಆದ್ರೆ ಬೇಕಾಗಿಲ್ಲ. ಟೆಂಪರೇಚರ್ ಇಲ್ಲದ್ರೆ ಬೇಕಾಗಿಲ್ಲ. 30 ಡಿಗ್ರಿ ಮೇಲೆ ಇದ್ರೆ ಇದನ್ನ ಕಟ್ಬೇಕಾಗಿಲ್ಲ. ಸೊ ಇದು ಬೇಸಿಗೆಯಲ್ಲಿ ಮಾತ್ರ ಉಪಯೋಗ ಆಗುತ್ತೆ ಅಷ್ಟೇ. ಮಳೆಗಾಲದಲ್ಲಿ ಬೇಕಾಗಿಲ್ಲ. ಓಕೆ. ಆಲ್ಮೋಸ್ಟ್ ಎಲ್ಲ ಇದು ಸೇರಿಸಿ ಒಂದು 50,000 ನಾರು ಇದಾವೆ ಎಲ್ಲ ಸೇರಿ ಇಲ್ಲಿ ಸರ್. ನಮ್ದು ನಮ್ಮ ಎಲ್ಲ ನಿಮ್ಮ ಮಣ್ಣಾಡು ಎಲ್ಲ ಸೇರಿ ಇಲ್ಲಿ ಸರ್ 50,000 ಜಾಸ್ತಿ ಇದೆ ಎಲ್ಲ. ಅಲ್ಲಿ ಇಲ್ಲೆಲ್ಲ ಒಂದು 1 ಲಕ್ಷ ಇದೆ ನಮ್ಮಣ್ಣ. ಅದು ಇದೆಲ್ಲ